ಹೆಜಮಾಡಿ ಟೋಲ್ಗೇಟ್ ಬಳಿ ತಡರಾತ್ರಿ ಲಾರಿಯೊಂದು ಬೆಂಕಿಗಾಹುತಿಯಾಗಿದೆ. ಟೋಲ್ಗೇಟ್ ಬಳಿ ಲಾರಿ ನಿಲ್ಲಿಸಿ ಲಾರಿಯ ಒಳಭಾಗದಲ್ಲಿ ಟೀ ಮಾಡಲು ಗ್ಯಾಸ್ ಉರಿಸುತ್ತಿದ್ದಾಗ ಆಕಸ್ಮಿಕವಾಗಿ ಲಾರಿಗೆ ಬೆಂಕಿ ಹೊತ್ತಿಕೊಂಡಿದ್ದು, ತಕ್ಷಣ ಚಾಲಕ ಲಾರಿಯಿಂದ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾನೆ. ಘಟನೆ ನಡೆದ ಅರ್ಧ ಗಂಟೆ ಮೀರಿದ್ರೂ ಬೆಂಕಿ ನಂದಿಸಲು ಅಗ್ನಿಶಾಮಕ ವಾಹನ ಆಗಮಿಸದಿರುವಾಗ ಆಕ್ರೋಶಗೊಂಡ ಸಾರ್ವಜನಿಕರು ಟೋಲ್ ಪ್ಲಾಜಾದ ವಿರುದ್ಧ ಆಕ್ರೋಶಗೊಂಡು ಪ್ಲಾಜಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ಲಾಜಾದಲ್ಲಿ ಇರಲೇಬೇಕಾದ ಆಂಬ್ಯುಲೆನ್ಸ್ ಸಹಿತ ವಿವಿಧ ಮೂಲಭೂತ ಸೌಕರ್ಯಗಳೇ ಇಲ್ಲದಿರುವಾಗ ಅಗ್ನಿಶಾಮಕ ವಾಹನದ ಬೇಡಿಕೆಗೆ ಟೋಲ್ ಪ್ಲಾಜಾದಲ್ಲಿ ಇಡುವುದು ಮೂರ್ಖತನವಾದೀತು ಎನ್ನುತ್ತಾರೆ ಸೇರಿದ ಮಂದಿ. ಬೆಂಕಿಗಾಹುತಿಯಾದ ಲಾರಿಯ ಪಕ್ಕದಲ್ಲಿ ಮತ್ತೊಂದು ಲಾರಿ ಸಹಿತ ಕಾರುಗಳನ್ನು ಪಾರ್ಕ್ ಮಾಡಲಾಗಿದ್ದು, ವಿಳಂಬವಾಗಿ ಅದನ್ನು ತೆರವುಗೊಳಿಸಿ ಹೆಚ್ಚಿನ ಹಾನಿ ತಪ್ಪಿಸಲಾಯಿತು. ಟ್ಯಾಂಕರ್ನಲ್ಲಿ ನೀರು ಚಿಮ್ಮಿಸಲು ಬಂದ ಟೋಲ್ ಪ್ಲಾಜಾದ ಮಂದಿಯನ್ನ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದು, ಟ್ಯಾಂಕರ್ ನೀರನ್ನ ಚಿಮ್ಮಿಸಿ ಬೆಂಕಿ ನಿಯಂತ್ರಣಕ್ಕೆ ತರುತ್ತಿದ್ದಂತೆ ಎಲ್ಲಾ ಮುಗಿದ ಬಳಿಕ ಅಗ್ನಿಶಾಮಕ ವಾಹನ ಪ್ರತ್ಯಕ್ಷವಾಗಿದೆ. ಈ ಲಾರಿ ಗೊಬ್ಬರ ಸಾಗಿಸುತ್ತಿತ್ತು ಎನ್ನಲಾಗಿದೆ. ಅದು ಕೂಡ ಸುಟ್ಟು ಕರಕಲಾಗಿದೆ. ಸುರೇಶ್ ಶರ್ಮಾ, ಬಿ4 ನ್ಯೂಸ್, ಪಡುಬಿದ್ರೆ.